ಮಂಜೇಶ್ವರದಲ್ಲಿ ನಡೆಯಲಿರುವ ಇತಿಹಾಸ ಪ್ರಸಿದ್ಧ ಹುಲಿವೇಷ ಸ್ಪರ್ಧೆ ಮಂಜೇಶ್ವರ ಪಿಲಿ ಗೊಬ್ಬು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭವು ಶುಕ್ರವಾರ ಶ್ರೀ ಅರಸು ಮಂಜೇಶ್ವರ ದೇವಸ್ಥಾನ ಮಾಡ ಉದ್ಯಾವರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಅಸ್ತ್ರ ಗ್ರೂಪ್ನ ಸಿಒ ಲಂಚುಲಾಲ್ ಕೆಎಸ್ ಹಾಗೂ ಕರಾವಳಿಯ ನಾಡಿಮಿಡಿತ ನಮ್ಮ ಮೀಡಿಯಾ ವಾಹಿನಿಯ ಸಹಯೋಗದಲ್ಲಿ ಈ ಸ್ಪರ್ಧೆಯ ಆಮಂತ್ರಣ ಪತ್ರಿಕೆಯನ್ನ ಶ್ರೀ ರಾಜು ಬೆಲ್ಚಪಾಡ ಅವರು ಲಂಚುಲಾಲ್ ಕೆಎಸ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಸಮಾರಂಭದಲ್ಲಿ ಅಸ್ತ್ರ ಗ್ರೂಪ್ನ ಸಿಒ ಲಂಚುಲಾಲ್ ಕೆಎಸ್, ನಮ್ಮ ಮೀಡಿಯಾ ವಾಹಿನಿಯ ಮಾಲಕರಾದ ಜಗದೀಶ್ ಮಡಿವಾಳ್, ರಾಜು ಬೆಲ್ಚಪಾಡ, ಅಶ್ವಿನಿ ಎಂಎಲ್, ಕಿರಣ್ ಶೆಟ್ಟಿ ಮಾಡ, ಹರೀಶ್ ಮಾಡ, ಕೇಶವ ಕನಿಲಾ, ಸಂಜೀವ ಶೆಟ್ಟಿ ಮಾಡ, ಹಿರಿಯ ಪತ್ರಕರ್ತ ಅಬ್ದುಲ್ ರೆಹಮಾನ್ ಉದ್ಯಾವರ, ನಿರಂಜನ್ ಮಂಜೇಶ್ವರ, ಶಿವಪ್ರಸಾದ್ ಪೆಲಪಾಡಿ, ಸುರೇಶ್ ಗಾನಿಂಜಲ್, ಆದರ್ಶ ವಿಎಂ ಮಾಡದ ಸದಸ್ಯರು, ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಮಾಲಕರು ಹಾಗೂ ನಮ್ಮ ಮೀಡಿಯಾ ವಾಹಿನಿಯ ಸಿಬ್ಬಂದಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮಂಜೇಶ್ವರ ಪಿಲಿ ಗೊಬ್ಬು ಸ್ಪರ್ಧೆ ಇದೇ ತಿಂಗಳ 29ರಂದು ಉದ್ಯಾವರ ಮಾಡ ಮೈದಾನದಲ್ಲಿ ನಡೆಯಲಿದ್ದು, ಸರಿಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ನಗದು ಬಹುಮಾನಗಳನ್ನು ಒಳಗೊಂಡಿರಲಿದೆ. ಕಾಸರಗೋಡು ಜಿಲ್ಲೆಯ 7 ತಂಡಗಳು ಈ ಬಾರಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿವೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.